ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ ವಾಕ್ಯ 31ರಿಂದ 34. ಯೇಸುವಿನ ಪೇತ್ರನಿಗಾಗಿ ಪ್ರಾರ್ಥನೆ. ಸಿಮೋನನೇ, ಸಿಮೋನನೇ ಕೇಳು, ಗೋಧಿಯನ್ನು ತೂರುವಂತೆ ಸೈತಾನನು ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದರೆ ನಾನು ನಿನ್ನ ವಿಶ್ವಾಸವು ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರನನ್ನು ದೃಢಪಡಿಸು ಎಂದರು. ಅದಕ್ಕೆ ಪೇತ್ರನು, ಗುರುದೇವ, ನಿಮ್ಮ ಸಂಗಡ ಸೆರೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಿದ್ದೇನೆ ಎಂದನು. ಆಗ ಯೇಸು, ಪೇತ್ರನೇ, ಇಂದು ಕೋಳಿ ಕೂಗುವ ಮೊದಲೇ ನನ್ನನ್ನು ಅರಿಯನೆಂದು ನೀನು 3 ಬಾರಿ ಬೊಂಕುವೆ, ಇದು ಖಂಡಿತ ಎಂದರು. ಆತ್ಮೀಯರೇ, ಅತಿಯಾದ ಆತ್ಮವಿಶ್ವಾಸ ನಮಗೆ ಮುಳುವಾಗುತ್ತೆ. ಇಂದು ಕೊರೋನಾದ ಸಂಕಷ್ಟದಲ್ಲಿ ಅನೇಕರು ಹೇಳ್ತಾರೆ, ನಮಗೆ ಕೊರೋನಾ ಬರೋಲ್ಲ, ಮಾಸ್ಕ್ ಹಾಕೋದು ಬೇಡ, ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ. ಅತಿಯಾದ ಆತ್ಮವಿಶ್ವಾಸ. ಬಾವಿ ಇದೆ ಅಂತೇಳಿ ಬಾವಿಗೆ ಹೋಗಿ ಹಾರುವುದಲ್ಲ, ನದಿಗೆ ಹೋಗಿ ಹಾರುವುದಲ್ಲ. ಈ ದಿನಗಳಲ್ಲಿ ನಾವು ಮುಂಜಾಗ್ರತೆ ತಗೊಳ್ಳೇಬೇಕು. ಕಾರಣ, ಸೈತಾನನ ಶೋಧನೆ ನಡೆಯುತ್ತಾ ಇರುವ ಸಂದರ್ಭದಲ್ಲಿ ನಾವು ಇನ್ನೂ ದೃಢವಾಗಿ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಮತ್ತು ದೇವರ ಆಲೋಚನೆಯಲ್ಲಿ ಜೀವಿಸತಕ್ಕದ್ದು. ಕಾರಣ, ಪೇತ್ರನ ಅತಿಯಾದ ಆತ್ಮವಿಶ್ವಾಸ ಆತ ಯೇಸುವನ್ನು ನಿರಾಕರಿಸುತ್ತಾನೆ. ಹಾಗೆಯೇ ನಮ್ಮ ಜೀವನದಲ್ಲಿ ಅತಿಯಾದ ಆತ್ಮವಿಶ್ವಾಸ ನಮ್ಮನ್ನು ದೇವರಿಂದ ದೂರ ಕೊಂಡೊಯ್ಯಬಹುದು, ಪಾಪದೆಡೆಗೆ, ಸಾವಿನೆಡೆಗೆ ತಳ್ಳಬಹುದು. ಆದ್ದರಿಂದ ಇವತ್ತು ನಾವು ಪಶ್ಚಾತ್ತಾಪ ಪಡೋಣ, ದೇವರಿಗೆ ನಮ್ಮನ್ನೇ ಸಮರ್ಪಿಸೋಣ. ಪ್ರಾರ್ಥನೆ, ವಿಶ್ವಾಸ ಹಾಗೂ ಭರವಸೆಯ ಮೂಲಕ ನಮ್ಮ ಜೀವನವನ್ನು ಸೇವಾ ಕಾರ್ಯದಲ್ಲಿ, ವಿಶ್ವಾಸದಲ್ಲಿ ವೃದ್ಧಿಸೋಣ. ಎಲ್ಲ ಪಿಡುಗುಗಳು, ರೋಗ ರುಜಿನಗಳು ನಮ್ಮನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಾಮದಲ್ಲಿ ನಾವು ಜಯವಂತುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ಯೇಸು ಸ್ಪರ್ಶ ತಂಡ.